ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲ್ರಿ ಮಾರ್ಟ್ ಲಿಮಿಟೆಡ್. ಸೊ ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರೆ. ತಾಯಿಯ ಅಡುಗೆಯ ಮುಂದೆ ಯಾರ ಅಡುಗೆಯೂ ಕೂಡ ನಿಲ್ಲೋದಿಲ್ಲ. ಯಾಕೆಂತ ಹೇಳಿದರೆ ತಾಯಿಯ ಕೈ ರುಚಿಯೇ ಹಾಗೆ ಅಲ್ವಾ. ಅದರಲ್ಲೂ ಕೂಡ ಹಿರಿಯರು ಮಾಡಿದಂಥ ಯಾವುದೇ ಅಡುಗೆಗಳಲ್ಲಿ ಸ್ವಲ್ಪವೂ ಕೂಡ ವೇಸ್ಟ್ ಕೂಡ ಆಗೋದಿಲ್ಲ. ಅದರಲ್ಲಿ ನಾವು ಲೋಪದೋಷ ಏನಾದರೂ ಹುಡುಕಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಯಾಕೆಂತ ಹೇಳಿದರೆ ಹಿರಿಯರಿಂದಲೇ ನಾವು ಅಡುಗೆಯನ್ನು ಕಲ್ತ್ಕೊಂಡು ಬಂದದ್ದು. ಅದೇ ರೀತಿ ಯಾಕೆ ಹಿರಿಯರು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ದುರ್ಗಮ್ಮ ಅವರು ಇದ್ದಾರೆ. ಇವರು ಯಾವ ಕೈ ರುಚಿ, ಯಾವ ಅವರ ಅಡುಗೆಯನ್ನು ನಮಗೆ ಹೇಳ್ಕೊಡ್ತಾರೆ ಅಂತ ನೋಡೋಣ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಅಮ್ಮ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಮ ಅಡುಗೆ ಮನೆಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಿ, ಹೌದಾ? ಬೇರೆ ಎಲ್ಲ ಟಿವಿ ಶೋ ಏನಾದರೂ ಮಾಡಿದ್ದೀರಾ? ಇಲ್ಲ, ಇದೇ ಮೊದಲು, ಇದೇ ಫಸ್ಟ್. ಸೊ ಅಡುಗೆ ಕಾರ್ಯಕ್ರಮವು ಫಸ್ಟ್, ಟಿವಿ ಶೋನು ಫಸ್ಟ್ ಅಲ್ವಾ? ಸೊ ನೀವು ಮನೆಯಲ್ಲೇ ಹೆಚ್ಚಾಗಿ ಅಡುಗೆ ಮಾಡುವಂಥದ್ದಾ ಅಥವಾ ಯಾರಾದ್ರೂ ನೀವು ಅಡುಗೆ ಎಲ್ಲ ಹೇಳ್ಕೊಡ್ತೀರಾ? ಬೇರೆ ನಾನು ಹೇಳ್ಕೊಡ್ತೀನಿ, ಆದರೆ ನಾನು ಮನೆಯಲ್ಲೇ ಮಾಡ್ತೀನಿ. ಮನೆಯಲ್ಲೇ ಅಡುಗೆ ಎಲ್ಲ ಹೇಳ್ಕೊಡ್ತೀನಿ. ಯಾರು ನಿಮ್ಮ ಪ್ರಾಯ ಕೇಳ್ಬಾರ್ದು, ಹುಡುಗಿರ್ದು ಏಜ್ ಕೇಳಬಾರ್ದು ಅಂತ ಹೇಳ್ತಾರೆ. ಕೇಳ್ಬೋದಾ? ಕೇಳ್ಬೋದು. 75. ಓ ಸೂಪರ್. ಸೊ ಹಾಗಾದರೆ ನೀವು ಎಷ್ಟು ವರ್ಷದಲ್ಲಿ ಅಡುಗೆ ಮಾಡೋದಕ್ಕೆ ಶುರು ಮಾಡಿ? ನಾನು ಶುರು ಮಾಡಿ 10 ವರ್ಷಕ್ಕೆ ಶುರು ಮಾಡ್ಕೊಂಡಿದ್ದೀನಿ. 10 ವರ್ಷ ಪ್ರಾಯದಲ್ಲಿ. ಈಗೆಲ್ಲ 10 ವರ್ಷ ಪ್ರಾಯಕ್ಕೆ ಬಾ ಮಗ ಬಾ ಅಂತ ನಾವು ಕರಿತೀವಿ. ನೀವು 10 ವರ್ಷಕ್ಕೇ ಅಡುಗೆ ಶುರು ಮಾಡಿ? ಆ ವಯಸ್ಸಲ್ಲಿ ಹಾಗೆ ಇತ್ತು. 10 ವರ್ಷಕ್ಕೆ ಕಲ್ತ್ಕೊಂಡೆ. ಎಸ್. ನಮ್ಗೆ ಇವತ್ತು ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ನಾನು ಮೋದಕನ ಮಾಡ್ತಾ ಇದ್ದೀನಿ. ಗಣೇಶಂಗೆ ಪ್ರಿಯವಾದಂಥ ಮೋದಕ. ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದ್ರೆ ಗಣಪನನ್ನು ನೆನೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ನೀವು ಅದಕ್ಕೆ ಗಣಪನಿಗೆ ಪ್ರಿಯವಾದ ಭಕ್ಷ್ಯವನ್ನು ಮಾಡ್ತಾ ಇದ್ದೀರಿ. ಸರಿ, ಆಮೇಲೆ ಇನ್ನೊಂದು ಅಡುಗೆ ಮತ್ತೊಂದು ತಂಬಳಿ. ಲಿಂಬೆ ಹಣ್ಣಿನ ರಸ ತೆಗೆದ್ಮೇಲೆ ಅದರ ಸಿಪ್ಪೆ ಇರುತ್ತಲ್ವ, ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ನಿಂಬೆ ಹಣ್ಣಿದ್ದು? ನಿಂಬೆ ಹಣ್ಣಿನ ಸಿಪ್ಪೆಯಿಂದ ಅದು ತಂಬಳಿ ಮಾಡ್ತಾ ಇದ್ದೀನಿ. ಅದು ಕೈ ಅಲ್ವಾ? ಕೈ ಆಗಲ್ಲ ನೋಡಿ ಆಮೇಲೆ. ಓ, ಅದೇ ಅಲ್ವಾ ಎಕ್ಸ್ಪೀರಿಯನ್ಸ್. ಬನ್ನಿ ಹಾಗಾದರೆ ಕಿಚನ್ಗೆ ಹೋಗೋಣ. ಬನ್ನಿಮ್ಮ. ಸರಿಮ್ಮ, ಹಾಗಾದರೆ ಫಸ್ಟ್ ನಮಗೀಗ ಯಾವುದು ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಮೋದಕ. ಸರಿ, ಹೇಗೆ ಪ್ರಾರಂಭ? ಹೇಗೆ ಮಾಡೋಣ? ಫಸ್ಟ್ ಏನು ಮಾಡಿ? ಅಕ್ಕಿ ರುಬ್ಬಬೇಕು. ಅಕ್ಕಿ ರುಬ್ಲಿಕ್ಕಿದೆಯಾ? ಇದು ಸಾಕಾಗುತ್ತೆ ಅನ್ಸುತ್ತಲ್ವಾ? ನೀವೆಲ್ಲ ಮೊದಲೆಲ್ಲ ಹೇಗೆ ಹೀಗೆ ಕಲ್ಲಲ್ಲೇ ರುಬ್ತಾ ಇದ್ರೆ ಹೇಗೆ? ನಾವು ಕಲ್ಲಲ್ಲೇ ರುಬ್ಬೋದು. ಈಗಲೂ? ಈಗ ಮಿಕ್ಸರ್ ಬಂದಿದೆ. ಮಿಕ್ಸಿ ಕಲ್ಲಲ್ಲೇ ರುಬ್ತಿದ್ವಿ. ಹಿಂಗೆ ಹಾಕ್ಲಾ? ಹಾಕಿ. ಇದು ಬೆಳ್ತಿಗೆ ಅಕ್ಕಿ ನೆನೆಸಿಟ್ಟಿದ್ದೀರಿ. ಎಷ್ಟೊತ್ತು ನೆನೆಸಿದ್ರಿ? 3 ತಾಸು ನೆನೆಸಿದ್ರೆ ಸಾಕು. ಅದು ತುಂಬ ಸಣ್ಣಕ್ಕೆ ರುಬ್ಬಬೇಕು. ಈ ನೀರು ದೋಸೆ ಎಲ್ಲ ನಾವು ಮಾಡ್ತೀವಿ ಅದಕ್ಕೆ ಬರಬೇಕಾ? ಹೌದು. ಅಂದರೆ ಹದನೂ ಅಷ್ಟೇ ತೆಳುವ? ಹೌದು, ತೆಳು ಬರಬೇಕು. ಅವ್ರು ನೀರು ಕಡಿಮೆನೇ ಇರಬೇಕು. ಬೆಲ್ಲ ಹಾಕ್ತೀವಲ್ಲ ನಾವು, ಜೋನಿ ಬೆಲ್ಲ, ನೀರಾಗಿ ಹೋಗುತ್ತೆ. ಇದಕ್ಕೆ ಹಾಕ್ತೀರಾ ಈಗ? ಇಲ್ಲ, ಬೆಲ್ಲ ಹಾಕಲ್ಲ. ಹಾಗೆ ನೀರು ಹಾಕ್ಬೇಕಾ? ಒಂಚೂರು ನೀರು ಹಾಕಿ ನೋಡ್ಕೊಳ್ಳಿ. ಸಾಕು. ಅಂದರೆ ಸ್ವಲ್ಪವೇ ಸ್ವಲ್ಪ, ಆದರೆ ನುಣ್ಣಗೆ ರುಬ್ಬಿ ಕೊಡಬೇಕು. ಹೌದು.
ಸಾಕಾ ಅದಾ? ಸಾಕು. ಸರಿ ಆಯ್ತಾ? ಇದರಲ್ಲೇ ಒಳ್ಳೆ ಪರಿಮಳ ಬರ್ತಾ ಇದೆ ಏಲಕ್ಕಿ ಹಾಕಿ. ಇನ್ನು ಅದಕ್ಕೆ ಹಾಕ್ಬಿಡಿ. ಬಾಣಲೆ ಬೇಕಾ? ಬಾಣಲೆ ಸರ್. ಇದಕ್ಕೆ ನೀರು ಸ್ಪೂನ್ ಬೇಕಾ? ಸ್ಪೂನ್ ಬೇಕು, ನೀರು ಬೇಕು. ಸರಿ ನೋಡ್ಕೊಳ್ಳಿ. ಹಾಕಿ ಹಾಂ ಸಾಕಾ? ಸೊ ಹಿರಿಯರೆಲ್ಲ ಹೀಗೆ ಅಲ್ವಾ, ಒಂದು ಚೂರು ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ ಅಲ್ವಾ? ಏನೋ ವೇಸ್ಟ್ ಮಾಡೋಕ್ಕೆ ಮನಸ್ಸೇ ಬರಲ್ಲಪ್ಪ, ಯಾಕೆ ಗೊತ್ತಿಲ್ಲ ಅದು. ವೇಸ್ಟ್ ಮಾಡಲೂಬಾರ್ದು ಅಲ್ವಾ? ಸೊ ನಿಮ್ಮ ಮೊಮ್ಮಕ್ಕಳು ನಿಮ್ಮಿಂದ ಅಡುಗೆ ಕಲಿತಾರಾ? ಕಲಿತಾರಂತೂ ಕಲ್ತೇ ಇರ್ತಾರೆ ಗ್ಯಾರಂಟಿ. ನೀರು ಹಾಕ್ಬೇಕಾ? ಏನೆಲ್ಲ ಅಡುಗೆ ಹೇಳ್ಕೊಟ್ಟಿದ್ದೀರಿ ಅವರಿಗೆ? ಸಾಕು ಹಂಗೆ ಹೇಳೋಕ್ಕಾಗಲ್ಲ, ನಾನು ಮಾಡೋ ಹಾಗೆ ಬಂದು ನಿಲ್ತಾರೆ. ಬೆಲ್ಲ ಹಾಕ್ಲಾ? ಹಾಂ ಹಾಕಿ. ಏನೆಲ್ಲ ಹಾಕ್ಲಿಕ್ಕಿದೆ ಅದನ್ನು ಹೇಳಿ ಅಷ್ಟೇ. ಈಗ 1 ಕಪ್ಪು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೀರಿ. ಜೋನಿ ಬೆಲ್ಲ ಎಷ್ಟು? 3/4 ಕಪ್. 3/4 ಕಪ್ ಬೇಕಾಗುತ್ತೆ. ಇದಕ್ಕೆ ರುಚಿಗೆ ಒಂಚೂರು ಉಪ್ಪು. ನಾವು ಮಾಡುವಂಥ ಮೋದಕ ಯೂಶ್ವಲಿ ಅಂದರೆ ಅದನ್ನು ನಾವು ಅಕ್ಕಿಯನ್ನು ಗಟ್ಟಿಯಾಗಿ ರುಬ್ಬಿಟ್ಕೊಂಡು ಈ ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ಅದನ್ನು ಚೆನ್ನಾಗಿ ಅದನ್ನೊಂದು ಪಾಕ ಬರೆಸ್ಕೊಂಡು ಒಳಗೆ ಹೂರಣವನ್ನು ತುಂಬಿ ಮಾಡ್ತೀವಿ. ಅದು ಯಾವ ಥರ? ಇದು ಬೇರೆ ಥರ. ಹಾಂ ಇದಿಷ್ಟು ತೆಳುವಾದರೆ ಮೋದಕ ಹೇಗಾಗುತ್ತೆ ನೋಡಿ. ಈಗ ಇದು ಆ ಬಂಡಿಲ್ ಹಾಕಿ ಪಾಕ ಮಾಡೋದು ಒಂಚೂರು. ಇನ್ನೊಂದು ಬೇಕಾ? ತಗೊಳ್ಳಿ. ಇದಕ್ಕೆ ಇದಕ್ಕೆ ತೆಂಗಿನ ತುರಿ ಬೆಲ್ಲ ಹಾಕಿ ಕಾಯಿಸೋದು. ಕಾಯಿಸ್ಲಿಕ್ಕಿದೆ. ಸರಿ, ಗ್ಯಾಸ್ ಆನ್ ಮಾಡಬೇಕಾ? ಮಾಡಿ. ಇಡ್ಲಾ? ಇಡಿ. ಇದು ಎಷ್ಟು ಹೇಗೆ ಕಾಯಿಸ್ಕೊಳ್ಬೇಕಂದ್ರೆ ಒಂಚೂರು ಕುದಿ ಬಂದರೆ ಆಯಿತು. ಇದಕ್ಕೆ ಒಂಚೂರು ನೀರು ಹಾಕಿ. ನೀರು ಹಾಕ್ಬೇಕಾ? ಅದು ಇದರಲ್ಲಿ ಇದೆ ಹಿಟ್ಟಿನ ನೀರು. ಹಾಕ್ಲಾ? ಆಗದ್ದೇ ಹಿಟ್ಟಿದ್ದು ಸಾಕು ಸಾಕು ಸಾಕು. ಇದು ಬಂದ್ ಮಾಡ್ಲಾ? ಸರಿ. ಇನ್ನು ಕೆಳಗೆ ಇಡಿಸ್ತಾ ಇದ್ದೀರಾ? ಇಡ್ಲಾ? ಸೊ ಇದನ್ನ ತಣ್ಣಗಾಗ್ಬೇಕಾ? ಗ್ಯಾಸ್ ಆನ್ ಮಾಡಬೇಕಾ? ಇದು ಮಾಡಿ. ಸೊ ಇದು ಎಷ್ಟು ಹದ ಬರೋವರೆಗೂ ಇದು ಬೇಯಬೇಕು. ಅಕ್ಕಿ ಹಿಟ್ಟು ಮುದ್ದೆ ಬರಬೇಕಾ? ನಮ್ಮಲ್ಲಿ ಗಣೇಶನ ಪೂಜೆ ಎಲ್ಲ ಮಾಡುವಾಗ ಇದನ್ನೇ ಮಾಡು, ಅಕ್ಕಿದೇ ಮಾಡೋದು. ಅಕ್ಕಿದೆ. ಅದೇ ಇದು ಈ ರೀತಿಯಾಗಿ ಮೋದಕ ಮಾಡೋದು ಎಲ್ಲಿ, ಯಾವ ಕಡೆ? ನಿಮ್ದು ಊರಲ್ಲಿ? ನಮ್ದು ಊರು ಕುಮಟಾ. ನಾನು ಇರೋದು ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ನನ್ನ ಮಗ ಸೊಸೆ ಇಬ್ಬರು ಇದ್ದಾರೆ. ಅವ್ರ ಜೊತೆಗೆ ಇರ್ತೀನಿ ನಾನು. ಅಲ್ಲೂ ಮಾಡ್ತೀನಿ. ನಮ್ಮ ಮೊಮ್ಮಕ್ಕಳಿಗೆಲ್ಲ ಇಷ್ಟ. ಇದು ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಬೇಕಾ? ದೊಡ್ಡ ಉರಿ ಇದ್ರು ಸ್ವಲ್ಪ ದೊಡ್ಡ ಉರಿ ಇರಲಿ, ಒಂಚೂರು ಬಿಸಿ ಬಂದ್ಕೊಂಡು ಸಣ್ಣ ಉರಿ ಮಾಡ್ಬೋದು. ಈಗ ಸಣ್ಣ ಮಾಡಿ ಸ್ವಲ್ಪ, ಅಂದರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುವಾಗ ಸಣ್ಣದು ಮಾಡ್ಕೊಳ್ಳಿ. ನಮಗಿದು ನೋಡ್ತಾ ಇರುವಾಗ ಸ್ವಲ್ಪ ಹಾಲ್ಬಾಯಿ ಥರ ಕಾಣ್ತಾ ಇದೆ. ಹಾಲ್ಬಾಯಿ ಥರ ಅಲ್ವಾ? ಹೌದು. ಈಗ ನೀವು ಜೋನಿ ಬೆಲ್ಲ ಹಾಕಿದ್ದು, ನಾವು ಈ ಥರ ಗಟ್ಟಿ ಬೆಲ್ಲ ಏನಾದರೂ ಹಾಕೋದಿದ್ರೆ ಆವಾಗ ನಮ್ಮಲ್ಲಿ ಗಟ್ಟಿ ಬೆಲ್ಲ ಹಾಕ್ತೀವಿ. ನಾವು ನೀರು ಹಾಕ್ಬಿಡ್ತೀವಲ್ವ ಅಕ್ಕಿ ಹಿಟ್ಟಿಗೆ. ಆವಾಗ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಬಿಡ್ತೀವಿ, ಒಂದು 10 ನಿಮಿಷನ 20 ನಿಮಿಷ. ಅದು ಮೆತ್ತಗಾಗುತ್ತೆ ಆ ಬೆಲ್ಲ. ಆವಾಗ ಆಗುತ್ತೆ. ಅದೇ ಬೆಲ್ಲನ ನೀರಲ್ಲಿ ಹಾಕಿಟ್ಟು ನೆನೆಸಿಟ್ಟು ಕರಗಿಸಿ ಆಮೇಲೆ ಮಾಡ್ಕೊಳ್ಬೋದು. ಓಹೋ ಹಾಗೆ. ಈಗ ಒಟ್ಟಿಗೆ ರುಬ್ಕೊಳ್ಳುವಾಗ ಬೇಕಿದ್ರೆ ಹಾಗೆ ಗಟ್ಟಿ ಬೆಲ್ಲ ಒಟ್ಟಿಗೆ ಹಾಕಿ ರುಬ್ಕೊಳ್ಳೋದಾ? ಅಕ್ಕಿ ಜೊತೆಗೆ? ಅಕ್ಕಿ ಜೊತೆಗೆ ಹಾಕಲ್ಲ, ಹಾಕಬಾರ್ದು. ಹಾಕಿಲ್ಲ ಇನ್ನು. ಸ್ವಲ್ಪ ಹೊತ್ತು ಕೇಳಿ ಎಷ್ಟು ಪ್ರಶ್ನೆ ಕೇಳ್ತಾಳಪ್ಪ ಅಂತ ಅನ್ಕೊಳ್ತೀರೇನಲ್ಲ? ಇಲ್ಲ ಹಾಗೇನಿಲ್ಲ ಅಂತ ತಿಳ್ಕೊಬಿಡಿ. ನಾನು ಸ್ವಲ್ಪ ಮಾತಾಡೋದು ಜಾಸ್ತಿನೇ. ಮಕ್ಕಳು ಹೇಳಿ ಮಾತಾಡೋದು ಸ್ವಲ್ಪ ಜಾಸ್ತಿನೇ ನಂದು. ಓಕೆ. ಸೊ ಮಕ್ಕಳಿಗಿಂತ ಜಾಸ್ತಿ ಮೊಮ್ಮಕ್ಕಳ ಜೊತೆಗೆ ಮಾತಾಡ್ತೀರಿ ಅನ್ಸುತ್ತೆ ಅಲ್ವಾ? ಮಕ್ಕಳು ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಪ್ರೀತಿ ಬರುತ್ತಲ್ಲ. ಅದು ಯಾವಾಗಲೂ ಹಾಗೇನೆ ಅಲ್ವಾ? ಮೊಮ್ಮಕ್ಕಳಂದ್ರೆ ಪ್ರೀತಿ ಜಾಸ್ತಿ.
ಈಗ ಈ ಹದಕ್ಕೆ ಬರೋವರೆಗೂ ಹಿಂಗಾಯ್ತಲ್ವ. ಹಾಂ, ಈಗ ಬಂದ್ ಮಾಡಿ. ಅಂದರೆ ಇದು ತಣ್ಣಗಾಗಬೇಕು, ಸ್ವಲ್ಪ ತಣ್ಣಗೆ ಆಗಬೇಕು. ಒಂದು ಬೇರೆ ಯಾವುದಕ್ಕಾದ್ರೂ ಹಾಕೊಳ್ಳೋದ ಇದನ್ನ? ಅಡ್ಡಿಲ್ಲ, ಹಿಂಗೆ ಇದ್ರೂ ಅಡ್ಡಿಲ್ಲ, ಮಾಡಿದ್ರು ಅಡ್ಡಿಲ್ಲ. ತಣ್ಣಗಾಯ್ತಲ್ಲ, ಹಾಗೆ ತಣ್ಣಗಾಯ್ತು. ಹಾಂ. ಸೊ ಇನ್ನೇನು ಮಾಡ್ಕೊಳ್ಳೋದು? ಇನ್ನು ಉಂಡೆ ಮಾಡಬೇಕು. ಅದ್ರ ಮಾಡಿ ತೆಂಗಿನಕಾಯಿ ಮಧ್ಯೆ ಹಾಕಿ. ಓ, ಇದು ಬೇಕು ಹಾಗಾದ್ರೆ? ಹೌದು, ತೆಂಗಿನಕಾಯಿ ಬೇಕು. ಅದು ಕೈಗೆ ತುಪ್ಪ ಸವರ್ಕೊಳ್ಳೋದಾ? ಕೈಗೆ ಅಂಟ್ಕೊಳ್ಳಲ್ಲ. ಹಾಂ ಹಾಂ ಹಾಂ. ಹಿಂಗೆ ಹಾಕಬೇಕು. ಇದೀಗ ಸ್ವಲ್ಪ ತಣ್ಣಗಾದ್ಮೇಲೆ, ಪೂರ್ತಿ ಆದಮೇಲೆ ಹೇಗೆ ಒಂಥರ ಅಂಟಂಟೆ ಇರುತ್ತಾ, ಗಟ್ಟಿ ಬರುತ್ತಾ ಈ ಥರ? ನಾವು ಕರೆಕ್ಟಾಗಿ ತಂಡಾದ್ಮೇಲೆ ಅಂಟಂಟು ಬರಲ್ಲ. ಹಾಂ ಹಾಂ. ಸ್ವಲ್ಪ ಬಿಸಿ ಎಲ್ಲ ಬಿಸಿ ಇದ್ರೆ ಇದಾಗುತ್ತೆ. ಹಾಂ. ಇದನ್ನ ನಾವು ಹೊರಗಡೆ ಇಟ್ಟು ಈಗ ಉಳಿಯಲ್ಲ, ಆದರೂ 1-2 ದಿನ ಇದೆ ಅಂತ ಹೇಳಿದ್ರೆ ಏನಾಗಲ್ಲ. ಏನಾಗಲ್ಲ, ಹೊರಗಡೆನೆ ಇಟ್ಕೊಳ್ಬೋದಾ? ಇಟ್ಕೋಬೋದು. ಮೊದಲೆಲ್ಲ ಹೊರಗಡೆನೆ ಇರ್ತಿತ್ತು. ಅದನ್ನ ಏನು ಮತ್ತೆ ಹಬೆಯಲ್ಲಿ ಬೇಯಿಸ್ಬೇಕಾ? ಏನಿಲ್ಲ, ಏನು ಮಾಡೋದಿಲ್ಲ. ಹಾಗೆ ತಣ್ಣಗೆ ತಣ್ಣಗೆ ಇರುತ್ತೆ. ಹಾಗೆ ತಿನ್ಬಹುದು. ಮೊದಲೆಲ್ಲ ಫ್ರಿಜ್ಜು ಇರಲಾಗಿತ್ತು. ಅದೇ, ಮೊದಲೆಲ್ಲ ಫ್ರಿಜ್ ಇಲ್ಲ, ಅದಕ್ಕೆ ಹೇಳಿದ್ದು ಆ ಥರ ಹೊರಗಡೆ ಇಟ್ಕೊಂಡು ತಿನ್ಬಹುದು. ಸ್ವಲ್ಪ ಕಾಪಾಡ್ಕೋಬೇಕು. ಈಗ ಇರುವೆ ಕಾಲದಲ್ಲಿ ಇರುವೆ ಬರುತ್ತಲ್ಲ, ಸ್ವೀಟ್, ಅದಕ್ಕೆ ಅಷ್ಟೇ ಬಿಟ್ರೆ ಈ ಥರ ಏನೂ ಆಗಲ್ಲ. ಏನು ಇದನ್ನ ಹಲ್ವಾ ಥರನೂ ಮಾಡಿ ಹಾಗೇನೆ ಕಟ್ ಮಾಡಿ ತಿನ್ಬೋದಾ? ಇದನ್ನ ತಿನ್ಬೋದು. ಹಾಲ್ಬಾಯಿ ಅಲ್ವಾ? ಹಾಲ್ಬಾಯಿಗೆ ಕೊಬ್ಬರಿ ಹಾಕಿ ಬೀಸ್ತಾರೆ. ಒಟ್ಟಿಗೆ ಕೊಬ್ಬರಿ ಹಾಕಿ ಬೀಸೋದು ಹಾಲ್ಬಾಯಿಗೆ ಅಷ್ಟೇ. ಮತ್ತು ಸ್ವೀಟ್ ಮಾಡೋದು ಜಾಸ್ತಿ, ಸ್ವೀಟೇ ತಿನ್ನೋದು ಜಾಸ್ತಿ ನಾವು. ಆದರೆ ಅದೇ ಹೇಳಿದ್ದು, ಹಿಂದಿನ ಕಾಲದ್ದು ಆಹಾರ ಪದಾರ್ಥಗಳು ಕೂಡ, ಆಹಾರ ಪದ್ಧತಿನೂ ಕೂಡ ಅದೇ ರೀತಿ ಚೆನ್ನಾಗಿತ್ತು. ಹಾಗಾಗಿ ಹೆಲ್ದಿ ಆಗಿರ್ಬೋದು. ಸೊ ನಾವೆಲ್ಲ ನಿಮ್ಮ ಪ್ರಾಯಕ್ಕೆ ಬರ್ತೀವೋ ಇಲ್ವೋ, ಇಲ್ಲಿವರೆಗೂ ಹಿಡ್ತೀವೋ ಇಲ್ವೋ ಗೊತ್ತಿಲ್ಲ. ಬನ್ನಿ ಬನ್ನಿ, ನಾನಂತೂ ಹೇಳ್ತೀನಿ, ನನ್ನ ರೇಸಲ್ಲಿ ಇರೋಣ ಅಲ್ವಾ? ರೇಸಲ್ಲಿ ಇರೋಣ. ಮಾತಾಡ್ತಾ ಮೋದಕ ತಯಾರಲ್ವಾ? ಮೋದಕ ತಯಾರಾಯಿತು. ಸೊ ನೀವು ಇಷ್ಟೆಲ್ಲ ಮಾಡಿದ್ರಲ್ಲ, ನಾನು ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಲಾ? ಮಾಡಿ. ನೀವಿಷ್ಟು ಒಳ್ಳೆ ಅಡುಗೆ ಮಾಡಿದ್ದೀರಿ, ನೋಡುವಾಗ ನಾವು ಚೆನ್ನಾಗಿ ಬೇಕಲ್ವಾ? ಹಾಗೆ ಅಚ್ಚು ನೋಡಿ, ಅದು ಚೆನ್ನಾಗಿ ಕಾಣುತ್ತೆ, ಇನ್ನೂ ಚೆನ್ನಾಗಿ ಕಾಣುತ್ತಲ್ವಾ? ಹೌದು, ಈ ಥರ. ಈಗೆಲ್ಲ ಈ ಥರನೇ. ಸೊ ಒಳಗಡೆ ಏನು ಇಲ್ದಿದ್ರು ಪರವಾಗಿಲ್ಲ, ಮೇಲೆ ಡಿಸೈನ್ ಆಗಿರುತ್ತೆ ಆ ಥರ. ಅದೇ ಒಳ್ಳೆ ಅಡುಗೆ ಬರುವಾಗ ಅದಕ್ಕೆ ನಾವು ಒಂದು ಸ್ವಲ್ಪ ಡಿಸೈನ್ ಮಾಡೋಣ. ಅದೇ ನೋಡಿ, ಸೂಪರ್ ಆಗಿರುವಂಥ ಮೋದಕ ತಯಾರು. ಮೋದಕ. ಸೊ ಇನ್ನು ನೀವು ನಾವು ಎಷ್ಟೊಳ್ಳೆ ಅಡುಗೆ ಮಾಡಿದ್ರು ಪ್ರೆಸೆಂಟೇಷನ್ ಅಂತ ಹೇಳ್ತಾರಲ್ವ, ಈ ಥರ ನೋಡೋದಕ್ಕೆ ಚೆನ್ನಾಗಿ ಕಾಣಿದ ತಕ್ಷಣ ಹೌದು, ಮತ್ತೊಂಥರ ಬೇಗ ಇನ್ನು ಖಾಲಿ ಆಗುತ್ತೆ. ಹೌದು, ಮಾಡಿದ್ರಲ್ಲೇ ಊಟಕ್ಕೆ ಹಾಗೆ ಕೊಟ್ಟರೆ ಬೇಡ ಅಂತ. ಈಗ ನೋಡಿ, ಈ ಕಲರು ಮ್ಯಾಚ್ ಆಗ್ತಾ ಇದೆ ಅಲ್ವಾ? ಸೂಪರ್. ಯಾರಿಗೆ? ನಿಮಗೆ ಕೊಡ್ತೇನೆ ನಾನು. ನನಗೇನೆ ಮತ್ತೆ ತಗೊಳ್ಳಿ ನೋಡಿ, ಅದನ್ನು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನೀವು ಮಾಡ್ತಾ ಇರುವಾಗ ಎಫರ್ಟ್ ಗೊತ್ತಾಗ್ತಾ ಇದ್ದು. ಅಂದರೆ ಹಿಂದಿನ ಕಾಲದಲ್ಲಿ ಅದು ಕಷ್ಟಪಟ್ಟು ಮಾಡ್ತಾ ಇದ್ದರೂ ಕೂಡ ಎಷ್ಟೊಳ್ಳೆ ಟೇಸ್ಟ್ ಬರ್ತಾಯಿತ್ತು. ಈಗ ನಾವು ಇಬ್ಬರಿಗೆ ಮಾಡಿದ್ದೀರಿ, ಇಲ್ದಿದ್ರೆ ಮೊದಲೆಲ್ಲ ತುಂಬ ಕುಟುಂಬ ಇರುವಾಗ ತುಂಬ ಮಾಡ್ತಿದ್ವಿ, ಅವಾಗ ಕಷ್ಟ ಅನ್ನಿಸ್ತಾ ಇತ್ತು. ಅರ್ಧ ಕೆಜಿ ಅಕ್ಕಿದು ಎಷ್ಟು ಬೇಕು, ಅರ್ಧ ಕೆಜಿ ಅಕ್ಕಿ ಎಷ್ಟು ಟೈಮ್ ಬೇಕು, ಕೈ ಆಡಿಸಿ ಕೈ ಅದಕ್ಕೆ ಅಲ್ವಾ? ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸೂಪರ್ಬ್ ಆಗಿರುವಂಥ ಮೋದಕ ತಯಾರಾಗಿದೆ. ಯೂಶ್ವಲಿ ನಾವು ಮೋದಕ ಅಂದರೆ ಬೇರೆ ರೀತಿ ಮಾಡ್ತೇವೆ, ಬರೀ ಅಕ್ಕಿ ಅದು ಹಾಗೇ ಬ್ಲ್ಯಾಂಡ್ ಆಗಿ ಅನ್ನಿಸ್ತಾ ಇತ್ತು.
ಸೊ ಇದಂತೂ ಸೂಪರ್ಬ್ ಆಗಿ ಆಗಿದೆ. ನಾನಂತೂ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಸೊ ನೀವು ಕೂಡ ಟ್ರೈ ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಮೋದಕ ತಯಾರಿಸುವ ವಿಧಾನ. ಮೊದಲು 3 ಗಂಟೆಗಳ ಕಾಲ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಏಲಕ್ಕಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ 3/4 ಕಪ್ನಷ್ಟು ಜೋನಿ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಂಡು ಸಣ್ಣ ಉರಿಯಲ್ಲಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನ ತುರಿಗೆ ಜೋನಿ ಬೆಲ್ಲ ಹಾಕಿ ಹುರಿಯಿರಿ. ಅಕ್ಕಿ ಹಿಟ್ಟು ತಣ್ಣಗಾದ ನಂತರ ಅಂಗೈಗೆ ತುಪ್ಪ ಸವರಿ ಹಿಟ್ಟನ್ನು ತಟ್ಟಿ ಹೂರಣ ತುಂಬಿ ಮಡಚಿಕೊಳ್ಳಿ. ಈಗ ರುಚಿಕರವಾದ ಮೋದಕ ತಯಾರು. ಸೊ ಒಂದಂತೂ ಟ್ರೆಡಿಷ್ನಲ್ ಅಡುಗೆ ಮೋದಕ ತಯಾರಾಯಿತು. ನೆಕ್ಸ್ಟ್ ಈ ಸಮ್ಮರ್ಗೆ ಬೇಕಾದಂಥ ತಂಬ್ಳಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಮ್ಮ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್, ಸ್ಪೈಸಸ್ ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಡಪ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ಲಲಿತಾ ಜ್ಯುವೆಲ್ರಿ ಮಾರ್ಟ್ ಲಿಮಿಟೆಡ್. ಸೊ ಸಿಹಿ ಆದಂಥ ಮೋದಕ ತಯಾರಾಯಿತು. ಈಗ ತಂಬ್ಳಿ, ಅದರಲ್ಲೂ ಕೂಡ ಯಾವುದೋ ಹೇಳಿದರು ತುಂಬ ಡಿಫ್ರೆಂಟ್ ಆಗಿರುವಂಥದ್ದು. ಬನ್ನಿ ಕೇಳೋಣ. ಅಮ್ಮ, ಈಗ ಯಾವುದ್ರ ತಂಬ್ಳಿ ಅಂತ ಹೇಳಿದರೆ ಆಗ ನಿಂಬೆ ಹಣ್ಣಿನ ಸಿಪ್ಪೆದು. ಹಾಂ, ನಿಂಬೆಹಣ್ಣಿನ ಸಿಪ್ಪೆದು. ನಿಂಬೆಹಣ್ಣು ಸಿಪ್ಪೆ ಕಹಿ ಅಂತ ನನ್ನ ಪ್ರಕಾರ ಅದು ಕಹಿ ಬರುತ್ತೆ. ಈಗೆಲ್ಲ ಮಾಡ್ತಾರೆ. ಸೊ ಅದನ್ನು ಹಾಗೆ ಲೆಮನ್ ರಿಂಡ್ ಅಂತ ಅದನ್ನು ಹಾಗೆ ತುರಿದು ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ತಾರೆ, ಆ ನಿಂಬೆಹಣ್ಣು ಫ್ಲೇವರ್ ಬರೋದಕ್ಕೆ. ಇದು ಸಿಪ್ಪೆಯಿಂದನೇ ತಂಬ್ಳಿ ಮಾಡಿದ್ರೆ ಹೇಗಿರುತ್ತೆ ನೋಡಿ. ಈಗ ಇದು ಸಿಪ್ಪೆ ನಾವು ಹಾಂ ಉಪ್ಪು ಹಾಕಿ ರಸ ತೆಗೆದ ಮೇಲೆ ಅದಕ್ಕೆ ಉಪ್ಪು ಹಾಕಿ ಈ ಬಾಟ್ಲೆಯಲ್ಲಿ ಹಾಕಬೇಕು, ಪ್ಲಾಸ್ಟಿಕ್ಕಲ್ಲಿ ಹಾಕಬಾರ್ದು. ಬಾಟ್ಲಲ್ಲಿ ಹಾಕಿ ಒಂದು ಒಂದು ವಾರ ಹಾಗೆ ಇಟ್ಬಿಡ್ಬೇಕು. ಉಪ್ಪು ಹಾಕಬೇಕು ಅದಕ್ಕೆ, ನಿಂಬೆಹಣ್ಣಿನ ಒಳಗೆ. ಕಡೆಗೆ ಅದು ಮೆತ್ತಗಾಗಿ ಸ್ವಲ್ಪ ಮೆತ್ತಗಾಗುತ್ತೆ. ಕಡೆಗೆ ನಾವು ಬೇಕಾದ್ರೆ ಹಾಗೆ ತೆಗೆದು ತೆಂಗಿನಕಾಯಿ, ಜೀರಿಗೆ ಹಾಕಿ ರುಬ್ಬೋದು. ಈಗ ಉಪ್ಪು ಹಾಕಿ ಇಡೋದು ಅಂತ ಹೇಳಿದ್ರಲ್ಲ, ಉಪ್ಪು ಹಾಕಿ ಬಿಸಿಲಲ್ಲಿ ಇಡೋದಾ? ಇಲ್ಲ, ಡಬ್ಬದಲ್ಲ, ಡಬ್ಬಲ್ ಹಾಕಿ ಫ್ರಿಡ್ಜಲ್ಲಿ ಇಡಬಾರ್ದು. ಗ್ಲಾಸ್ ಜಾರಲ್ಲಿ ಹೊರಗಡೆನೇ ಇಡೋದು. ಗ್ಲಾಸಲ್ಲಿ ಮಾತ್ರ ಹಾಕ್ಬೇಕು, ಪ್ಲಾಸ್ಟಿಕ್ಕಲ್ಲಿ ಹಾಕಬಾರ್ದು. ಪುಡಿ ಉಪ್ಪೆ ಹಾಕೊಂಡು ತುಂಬಾ ಬೇಕಂದ್ರೆ ಈಗ ಉಪ್ಪಿನಕಾಯಿಗೆ ಹಾಕುವಾಗ ಭರಣಿಯಲ್ಲಿ ಅಷ್ಟಲ್ಲ, ಒಂಚೂರು ಅದಕ್ಕೆ ಸರಿಯಾಗಿ ಸವರ್ಬೇಕು ಒಳಗೆ. ರಸ ತೆಗೆದು ಬಿಡ್ತೀವಲ್ವಾ, ಅದಕ್ಕೆ ಸರಿಯಾಗಿ ಹಚ್ಚಿ ಬಿಡ್ಬೇಕು. ಹಾಗೆ ಬಾಟ್ಲ ಒಳಗೆ ಇಟ್ಬಿಡ್ಬೇಕು. ಅದಕ್ಕೆ ಹಚ್ಚಿ ಬಾಟ್ಲಲ್ಲಿ ಇಟ್ಕೊಳ್ಳೋದು. ಎಷ್ಟು ದಿನ ಇಡಬೇಕಾಗುತ್ತೆ? ಒಂದು ವಾರ ಇರಬೇಕು. ಒಂದು ವಾರ. ಸೊ ಒಂದು ವಾರ ಇಟ್ಟರೆ ಸಾಕು. ಇದು ಒಂದು ವಾರದ ಇದು ಮತ್ತು ಜಾಸ್ತಿ ಆಯ್ತು. ನಾನು ಬಿಸಿಲಲ್ಲಿ ಒಣಗಿಸ್ಬಿಟ್ಟಿದ್ದೀನಿ ಈಗ. ಅಷ್ಟ ಆ ಥರ ಇಟ್ಟು ಆಮೇಲೆ ಬಿಸಿಲಲ್ಲಿ ಒಣಗಿಸಿ ಅದನ್ನು ತೆಗೆದಿಟ್ಕೊಳ್ಬೋದು. ಇಟ್ಕೋಬಹುದು ಬಿಸಿಲಲ್ಲಿ ಒಣಗಿಸಿ. ಅದು ಮತ್ತು ಗಟ್ಟಿ ಒಣಗುತ್ತೆ, ಇಷ್ಟೇ ಅಲ್ಲ, ಮತ್ತು ಗಟ್ಟಿ ಒಣಗಿಸ್ಕೊಂಡು ಇಟ್ಕೋಬಹುದು. ಈಗ ನಾವು ಬಸ್ಸಿಗೆಲ್ಲ ಹೋಗುವಾಗ ಮಾಡುವಾಗ ಇಟ್ಕೋತೀವಿ. ಓಕೆ, ಹಾಗೆ ಬಾಯಿಗೆ ಹಾಕೊಳ್ಳೋದಕ್ಕೆ. ಓಹೋ, ವೆರಿ ನೈಸ್. ಒಳ್ಳೆ ಟಿಪ್ ಕೂಡ ಇದೆ, ಸೂಪರ್. ಎಸಮ್ಮ, ಈಗ ಹೇಗೆ ಸ್ಟಾರ್ಟ್ ಮಾಡೋಣ? ಏನು ಕೊಡಲಿ? ಈಗ ಮಿಕ್ಸರಾ? ಈಗ ಇದು ತಂಬ್ಳಿ ಮಾಡೋದಕ್ಕೆ ಮಾತ್ರ ಯೂಸ್ ಆಗೋದಾ, ಅದರಲ್ಲಿ ಜ್ಯೂಸ್ನು ಮಾಡ್ಬೋದಾ? ಜ್ಯೂಸ್ ಮಾಡೋಕ್ಕಾಗಲ್ಲ, ಕೈ ಆಗುತ್ತಾ? ಜ್ಯೂಸ್ ಮಾಡಿ ಆದ್ಮೇಲೆ ಸಿಪ್ಪೆ ಇಟ್ಟದ್ದು. ಹಾಂ. ಸೊ ತೆಂಗಿನ ತುರಿ ಹಾಕಿದ್ದೀನಿ. ಲಿಂಬೆ, ಜೀರಿಗೆ ಅಷ್ಟೇ. ಅದು ಎಷ್ಟು ಬೇಕಾಗುತ್ತೆ? ಒಂದು ನಿಂಬೆ ಹಣ್ಣಿದು ಸಾಕಾ? ಒಂದು ನಿಂಬೆ ನಾವು ರಸ ತೆಗೆದ್ಮೇಲೆ ಅಷ್ಟು ಬಿಸಾಕಲ್ಲ. ಆ ಬಾಟ್ಲಿ ಫುಲ್ ಆಗೋಲಿವರೆಗೂ ಉಪ್ಪು ಹಾಕಿ ಇಡ್ತೀವಿ. ಒಂದು ವಾರ ಅಥವಾ 10 ದಿವಸ ಹಿಂಗೆ ಆದ್ಮೇಲೆ ಬಿಸಿಲಲ್ಲಿ ನೀವು ನಿಂಬೆಹಣ್ಣು ರಸ ತೆಗೆಯುವಾಗ 1-2 ತೆಗಿತೀರಿ. ಆಮೇಲೆ ಅಂದ್ರೆ ಬೇರೆ ಎಕ್ಸ್ಟ್ರಾ ಹಾಕ್ತಾ ಇರುವಾಗ ಮೇಲೆ ಹಾಕ್ತಾ ಇರ್ತೀವಿ. ಓ, ಹಾಗೂ ಹಾಕೊಳ್ಬೋದು. ಸರಿ, ಈಗ ಇದಕ್ಕೆ ನೀರು ಹಾಕ್ಲಾ? ನೀರು ಹಾಕಿ ಸಾಕು. ಸ್ವಲ್ಪ ಸಣ್ಣ ರುಬ್ಬಿಟ್ರೆ ಇದ್ರ 1 ಸೆಕೆಂಡ್ ಮೊಸರು, 1 ನಿಮಿಷ. ಮೊಸರು ಇದು ಸ್ವಲ್ಪ ಮತ್ತು ಸಣ್ಣ ಆಗಬೇಕು.
ಸ್ವಲ್ಪ ನೀರು ಹಾಕಬೇಕಾ? ಒಂಚೂರು ಹಾಕಿ. ತುಂಬ ಸಣ್ಣ ಆದಂಗೆ ಚಲೋ ಅವ. ಸರ್ ಅಂತ ಹಾಕ್ಲಾ? ನೀರು ಹಾಕಿ. ಇನ್ನೊಂದು ಚೂರು ನೀರು ಬೇಕು. ಸಾಕು. ಇದಕ್ಕೆ ಏನು ಒಗ್ಗರಣೆ ಅಂಥದ್ದೇನಿಲ್ವಾ? ಒಗ್ಗರಣೆ ಅಲ್ವೇ ಇಲ್ಲ, ಇಷ್ಟೇ. ಇದಿಷ್ಟೇ? ಇಷ್ಟೇ. ಹಾಂ. ಸಸಾರನ ಕೆಲಸ ಆರಾಮಾಗುತ್ತಲ್ವಾ? ಈ ಅನ್ನಕ್ಕೂ ಹಾಕೋಬೋದು, ಕುಡಿಬೋದು, ಎರಡೂ ಮಾಡ್ಬೋದು. ಆಗೋಯ್ತು. ಸೊ ಅನ್ನಕ್ಕಾದ್ರೆ ಇನ್ನೂ ಸ್ವಲ್ಪ ದಪ್ಪ ಬೇಕು ಬೇಕೋ, ಆದರೆ ಇಷ್ಟೇ ಇದ್ದು ಸಾಕಾಗುತ್ತೆ. ಹಾಂ. ಸೊ ಒಗ್ಗರಣೆ ಹಾಕೋದಿದ್ರೆ? ಒಗ್ಗರಣೆ ನಾವು ಯಾವತ್ತೂ ಹಾಕೇ ಇಲ್ಲ. ಹಾಕ್ಲೇ ಇಲ್ಲ. ನೀವು ಮೊದಲೇ ಹೇಳ್ಬಿಟ್ರಿ, ನಾವು ಮೆಣಸು ಒಗ್ಗರಣೆಗೆ ಮಾತ್ರ ಸ್ವಲ್ಪ ಎಣ್ಣೆ. ಸೊ ಇದಕ್ಕಂತೂ ಬೇಡವೇ ಬೇಡ. ಸರಿ, ಹಾಗಾದ್ರೆ ಇದು ತಯಾರು. ಜಟ್ಪಟ್ ಈ ಸೆಕೆಗೆ ಬೇಗ ಬೇಗ ಅಡುಗೆ ಮನೆಯಿಂದ ಓಡಬೇಕು ಅಂದರೆ ಈ ಥರದ್ದೆಲ್ಲ ಮಾಡ್ಕೊಳ್ಬೇಕು. ಸೂಪರ್. ನೋಡಿ, ರುಚಿ ನೋಡಿ. ಉಪ್ಪೇನಾದ್ರು ಹೆಚ್ಚು ಕಡಿಮೆ ಇರ್ಬೋದು. ಸೊ ನಿಂಬೆಯ ಸಿಪ್ಪೆಯ ತಂಬಳಿ. ಥ್ಯಾಂಕ್ ಯು ಮಾ. ರುಚಿಕರವಾದ ನಿಂಬೆಯ ಸಿಪ್ಪೆಯ ತಂಬಳಿ ಕೇಳಿಲ್ಲಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇರೋದು. ಸೂಪರ್ ಆಗಿರ್ಬೋದು. ಯಾಕೆಂತ ಹೇಳಿದ್ರೆ ಅರೋಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಬೇರೆ ಬೇರೆ ತಂಬಳಿ ಅಂತೂ ನೀವು ಖಂಡಿತವಾಗ್ಲೂ ಮಾಡಿರ್ಬೋದು. ನಿಂಬೆಹಣ್ಣಿನ ಸಿಪ್ಪೆಯ ತಂಬಳಿ ಮಾಡಿಲ್ಲಲ್ಲ, ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ನಿಂಬೆ ಹಣ್ಣಿನ ಸಿಪ್ಪೆಯ ತಂಬಳಿ ತಯಾರಿಸೋ ವಿಧಾನ. ನಿಂಬೆ ಸಿಪ್ಪೆಗೆ ಉಪ್ಪು ಸವರಿ ಗಾಜಿನ ಬಾಟಲಿಯಲ್ಲಿ 1 ವಾರದವರೆಗೂ ಇಟ್ಟು ಬಿಸಿಲಿನಲ್ಲಿ ಒಣಗಿಸಿಡಿ. ನಂತರ ತೆಂಗಿನ ತುರಿಗೆ ನಿಂಬೆಯ ಸಿಪ್ಪೆ, ಜೀರಿಗೆ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಮೊಸರು ಸೇರಿಸಿ 1 ನಿಮಿಷ ರುಬ್ಬಿಕೊಳ್ಳಿ. ಬಳಿಕ ಸ್ವಲ್ಪ ನೀರು ಸೇರಿಸಿ ತೆಳು ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಳ್ಳಿ. ಈಗ ಬಿಸಿಲಿನ ಬೇಗೆಗೆ ತಂಪಾದ ನಿಂಬೆಯ ಹಣ್ಣಿನ ಸಿಪ್ಪೆಯ ತಂಬಳಿ ಸವಿಯಲು ಸಿದ್ಧ. ಸೊ ಈಗ ಫಸ್ಟ್ ಯಾವುದು? ನನಗನ್ಸುತ್ತೆ ತಂಬಳಿ ಫಸ್ಟ್ ಟೇಸ್ಟ್ ನೋಡೋಣ. ಇಲ್ಲಾಂದ್ರೆ ಆಮೇಲೆ ಇದು ಸಪ್ಪೆ ಆದರೆ ಅದು ಹೌದು, ತಂಬಳಿ ಕೊಡ್ಕೊಳ್ಳಿ. ತಗೊಳ್ಳಿ. ಹೇಗಾಗಿದೆ? ಮನೇಲಿ ನೀವು ಮಾಡೋ ಥರನೇ ಆಗಿದೆ? ಇಲ್ಲಿ ನಾನು ಡಿಸ್ಟರ್ಬ್ ಮಾಡ್ತಾ ಇದ್ನ? ಚೆನ್ನಾಗಾಗಿದೆಯಾ? ಮಾತಾಡ್ತಾ ನೋಡೋಣ. ಇಲ್ಲಪ್ಪ, ಕೈ ಆಗಿದೆಯಾ? ಸ್ವಲ್ಪನೂ ಇಲ್ಲ. ತುಂಬ ಚೆನ್ನಾಗಿದೆ. ತುಂಬ ರುಬ್ಬದ್ ಸ್ವಲ್ಪ ಸಣ್ಣ ಆಗಿಲ್ಲ. ಬರೀ ಅಷ್ಟಾಗಿದೆ. ನಾನು ಫೇಲ್ ಆದೆ. ಸೊ ನಾನು ರುಬ್ಬ ಕೊಟ್ಟಿದ್ದಲ್ವಾ? ಬಟ್ ಅಲ್ಲ, ಅದು ಒಂಚೂರೇ ಇತ್ತಲ್ವಾ, ಅದಕ್ಕೆ ಆಗಿಲ್ಲ. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಬಂದಿದೆ. ಸೊ ಯಾರಿಗೂ ಗೊತ್ತಾಗಲ್ಲ ಇದು ನಿಂಬೆ ಹಣ್ಣಿನ ಸಿಪ್ಪೆಯಿಂದ, ಕಸದಿಂದ ರಸ ಅಲ್ವಾ? ಒಂದು ಅಡುಗೆನೂ ಕೈ ಅಂತೂ ಆಗಿಲ್ಲ, ಕೈ ಚೂರು ಇಲ್ಲ, ಗೊತ್ತೇ ಆಗ್ತಾ ಇಲ್ಲ. ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ ಅಮ್ಮ. ಸೊ ಅದನ್ನು ಹಾಕೊಂಡು ಹಾಗೆ ಕಲಿಸ್ತಾ ತಿನ್ಬೋದು. ಇಲ್ದಿದ್ರೆ ಅದು ಊಟ ಆದ ನಂತರ ಅದನ್ನು ಕುಡಿಯೋದಕ್ಕೂ ಚೆನ್ನಾಗಿದೆ ಅಲ್ಲ. ಸೊ ಇದು ಮೋದಕ ಟೇಸ್ಟ್ ನೋಡೋಣ. ನೋಡಿ ತಗೊಳ್ಳಿ. ಏನಾಗಿದೆಯೇನೋ. ಫುಲ್ಲಿಂಗ್ ತುಪ್ಪ ಹಾಕೊಂಡು ತಿನ್ಬೇಕು ಅದಕ್ಕೆ. ತುಪ್ಪ ಬೇಕು ಅಂತ ಇದೆ, ಅದರಲ್ಲೇ ತುಪ್ಪ ಇದೆ. ತಿಂತಾ ಇದ್ರೆ ತಿನ್ಸುತ್ತೆ. ತುಂಬ ಚೆನ್ನಾಗಿದೆ ಅಮ್ಮ, ತುಂಬ ಚೆನ್ನಾಗಿದೆ. ಸೂಪರ್. ನನಗಂತೂ ತುಂಬ ಇಷ್ಟ ಆಯಿತು. ಆಯ್ತು, ನೀನು ನನ್ನ ಮಗಳು ಹಂಗಿದೆಯಾ? ತುಂಬ ಚೆನ್ನಾಗಿದೆ. ವೆರಿ 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 ಟೇಸ್ಟಿ. ಅದಕ್ಕೆ ಹೇಳೋದಲ್ವಾ, ಸೊ ಹಿರಿಯರ ಕೈಯಿಂದ ಮಾಡಿದಂಥ ಯಾವುದೇ ಅಡುಗೆ ಅಷ್ಟೇ ಸೂಪರ್. ತುಂಬ ಹಿಡಿಸ್ತು, ತುಂಬ ಚೆನ್ನಾಗಿದೆ. ಸಿಂಪಲಾಗಿ ಆ ಟೆಕ್ನಿಕ್ ಎಲ್ಲ ಹೇಗೆ ಮಾಡೋದು ಅದು ಅಷ್ಟು ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಅಡುಗೆ ಹೇಳ್ಕೊಟ್ಟಿದ್ದೀರಿ ಅಮ್ಮ. ಸೊ ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಬರೀ ಒಗ್ಗರಣೆಗೆ ಹಾಕ್ತೀನಿ ಅಂದ್ರಿ,
ಸೊ ನೀವು ಅದನ್ನು ಫ್ರೈ ಮಾಡಿ ನೀವು ನೋಡಿ ಅದು ಕರೆದ ಐಟಮ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಗಟ್ಟಿ ಮುಟ್ಟಾಗಿ ಇನ್ನೂ ಇರಬೇಕು ಅಂತ ಹೇಳಿದ್ರೆ ಕುಚ್ಚಲಕ್ಕಿ ತಿನ್ನಬೇಕು ಅಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮಾ, ಒಳ್ಳೆ ಅಡುಗೆಯನ್ನು ನಮ್ಗೆ ಹೇಳ್ಕೊಟ್ಟಿದ್ದೀರಿ. ಇನ್ನೊಂದ್ಸರಿ ಬಂದು ಹೇಳ್ಕೊಡಿ ಇನ್ನೊಂದು ಬೇರೆ ಅಡುಗೆ. ಆಯ್ತು, ಬರಬೇಕು. ಹಾಂ, ಥ್ಯಾಂಕ್ ಯು ಸೋ ಮಚ್. ಸಿಹಿಯಾದ ಮೋದಕ ಸೂಪರ್, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ನಾನು ಇದುವರೆಗೂ ತಿಂದಂಥ ಮೋದಕ, ಈ ಟೈಪ್ ಅಂತೂ ಮೋದಕ ನಾನು ಖಂಡಿತವಾಗ್ಲೂ ತಿಂದಿಲ್ಲ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.